ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನಮ್ಮ ಟಿವಿ ನೋಡ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೆ ನಿಮ್ಮ ಫೇವರೇಟ್ ಕುಕಿಂಗ್ ಶೋ ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಹಾಗೆಯೇ ಲವ್ ಮಾರ್ಕ್ ಬ್ಯೂಟಿ ಸೋಪ್. ವೀಕ್ಷಕರೇ, ಬಗೆ ಬಗೆಯ ಅಡುಗೆ ಮತ್ತು ಈ ತಿಂಡಿ ತಿನಿಸುಗಳಾಗಿರ್ಬೋದು ಅಥವಾ ಯಾವುದೇ ಒಳ್ಳೆ ಒಂದು ರೆಸಿಪಿ ತಯಾರಾದಾಗ ಮನಸ್ಸಂತೂ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಹೊಟ್ಟೆ ಕೂಡ ಬೇಗ ಹಸಿವಾಗುತ್ತೆ. ಯಾಕಂತ ಹೇಳಿದ್ರೆ ಎಷ್ಟೇ ಟೆನ್ಷನ್ ಇದ್ರು, ಏನೇ ಕೋಪ ಇದ್ರು ಅಥವಾ ಯಾವುದೇ ರೀತಿಯ ಜಂಜಾಟ ಇದ್ರು, ಹೊಟ್ಟೆ ಫುಲ್ ಆದಾಗ ಅಂತೂ ಮನಸ್ಸಿಗೆ ಯಾವಾಗಲೂ ಖುಷಿ ಆಗುತ್ತೆ, ಎಲ್ಲವೂ ಸಮಾಧಾನ ಆಗುತ್ತೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಏನಾದರೂ ಬಗೆ ಬಗೆ ಅಡುಗೆ ತಯಾರು ಮಾಡಬೇಕಂತ ಒಂದು ಪ್ಲಾನ್ ಇದ್ರೆ ಹೊಸದಾದಂತಹ ಗೆಸ್ಟ್ಗಳು ಬಂದು ನಮಗೂ ನಿಮ್ಮೆಲ್ಲರಿಗೂ ಹೇಳ್ಕೊಡ್ತಾರೆ. ಅಂಡ್ ಅದೇ ರೀತಿ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಅತಿಥಿಯಾಗಿ ಶ್ರೀಮತಿ ಸುಧಾ ಸುಂದರ್ ಅವರಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೇನೆ. ಸೊ ಮನೆಯಲ್ಲಿ ಎಲ್ಲ ಏನಾದರೂ ಹೊಸತ್ ಅಡುಗೆ ನೀವು ಯಾವಾಗಲೂ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಿ ನಮ್ಮ ಅಡುಗೆ ಮನೆಯಲ್ಲಿ ಏನಾದರೂ ಹೊಸತಾಗಿ ಇಟ್ಕೊಂಡು ಬರ್ತೀರಾ. ಸೊ ಅದು ಖುಷಿ ಆಗುತ್ತೆ. ನೀವು ಇವತ್ತು ಗೆಸ್ಟ್ ಇದ್ದೀರಾ ಅಂತ ಹೇಳಿದ್ರೆ ಏನೋ ಒಂದು ಖುಷಿ. ಯಾಕೆ ಗೊತ್ತಾ, ಏನೋ ಹೊಸತ್ ಕಲೀಲಿಕ್ಕೆ ಸಿಗುತ್ತೆ. ಸೊ ಏನ್ ಇವತ್ತು ಹೊಸತಾದಂತ ಅಡುಗೆ? ಚಾಕೋ ಬಿಸ್ಕೆಟ್ ರೋಲ್ ವಿತೌಟ್ ಫೈರ್. ವಿತೌಟ್ ಫೈರ್, ಕುಕಿಂಗ್ ವಿತೌಟ್ ಫೈರ್. ಇದು ಸೊ ಮಕ್ಕಳಿಗೆಲ್ಲ ಯೂಸ್ ಆಗುತ್ತೆ. ಓಕೆ, ಒಂದು ಚಾಕೋ ಬಿಸ್ಕೆಟ್ ರೋಲ್, ಇನ್ನೊಂದು ಸೀಕ್ರೆಟ್. ರೆಸಿಪಿ ಹೆಸರು ಸೀಕ್ರೆಟ್ ಅಥವಾ ಮತ್ತೆ ಹೇಳ್ತೀರಾ ಆ ತರನಾ? ರೆಸಿಪಿ ಹೆಸರು ಸೀಕ್ರೆಟ್, ಮತ್ತೆ ಹೇಳ್ತೇನೆ. ಓಕೆ, ಸೂಪರ್. ಸೊ ಇದೇ ಖುಷಿ ಆಗೋದು, ಕ್ಯೂರಿಯಾಸಿಟಿ ಇಟ್ಟಿರ್ತೀರಾ. ನಮ್ಮ ವೀಕ್ಷಕರು ಕೂಡ ಕಾಯ್ತಾ ಇರ್ತಾರೆ, ನಮ್ಮ ಅಡುಗೆ ಮನೆ ಕೂಡ ಕಾಯ್ತಾ ಇದೆ. ಹೋಗುವಾಗ ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ಹಾಗಾದ್ರೆ ಬಿಸ್ಕಿಟ್ಸ್ ಗಳು ಕಾಣ್ತಾ ಇದೆ. ಸೊ ಚಾಕೋ ಬಿಸ್ಕಿಟ್ ರೋಲ್ ಅಂತ ಹೇಳಿದ್ರಿ. ಸೊ ಇದಕ್ಕೆ ಯಾವುದೇ ಬಿಸ್ಕಿಟ್ ಆಗತ್ತಾ, ಹೇಗೆ? ನಾನು ಪಾರ್ಲಿಜಿ ಯಾವುದೇ ಬಿಸ್ಕೆಟ್ ಆಗ್ತದೆ, ನಾನು ಪಾರ್ಲಿಜಿ ತಗೊಂಡ್ ಬಂದಿದ್ದೆ. ಅಂದ್ರೆ ಯಾವ ತರ ಬಿಸ್ಕಿಟ್ ಇದಕ್ಕೆ ಯೂಸ್ ಮಾಡ್ಬೇಕು? ಲೈಕ್ ಈ ಮಾರಿ ಬಿಸ್ಕಿಟ್ ತರ ಎಲ್ಲ ಬರುತ್ತೆ, ಸ್ವಲ್ಪ ಲೆಫ್ಟ್ ಓವರ್, ಅದೇ ಸ್ವಲ್ಪ ಒಂಥರ ಕ್ರಿಸ್ಪಿ ಇರೋದು ಮನೆಯಲ್ಲಿ ಇರ್ತದೆ ನೋಡಿ, ಅದು ಕೂಡ ಯೂಸ್ ಮಾಡಬಹುದು. ಸೊ ಯಾವುದೇ ಬಿಸ್ಕಿಟ್ ಆಗುತ್ತೆ, ಲೈಕ್ ಕ್ರೀಮ್ ಬಿಸ್ಕಿಟೇ ಬೇಕಂತ ಏನಿಲ್ಲ. ಇಲ್ಲ, ಒಂದು ಕ್ರೀಮ್ ಬಿಸ್ಕೆಟ್ ಇದ್ರೆ ಚೆನ್ನಾಗಿರುತ್ತೆ, ಓರಿಯೋ ಬಿಸ್ಕೆಟ್ ಅದಿದ್ರೆ ಚೆನ್ನಾಗಿರುತ್ತೆ. ಸೊ ಚಾಕೋ ಅಂತ ಹೇಳಿದ್ರಿಂದ ಚಾಕ್ಲೇಟ್ ಬಿಸ್ಕಿಟ್ ತರ ಇದ್ರೆ ಚೆನ್ನಾಗಿರುತ್ತೆ. ಓಕೆ, ಸೊ ಒಂದು ಪ್ಲೇನ್ ಬಿಸ್ಕಿಟ್, ಇನ್ನೊಂದು ಕ್ರೀಮ್ ಬಿಸ್ಕಿಟ್. ಎಸ್ ಮೇಡಮ್, ಸ್ಟಾರ್ಟ್ ಮಾಡುವ. ಫಸ್ಟ್ ಇದು ಗ್ರೈಂಡ್ ಮಾಡ್ಕೊಳ್ವಾ, ಪೌಡರ್ ಮಾಡ್ಕೊಳ್ಬೇಕು. ಹೌದಾ? ಓಕೆ, ಹಾಕಿ. ಸೊ ಇದು ಹಾಗಾದ್ರೆ ಕುಕಿಂಗ್ ವಿದೌಟ್ ಫೈರ್ ಎಲ್ಲ ಕಾಂಪಿಟೇಷನ್ ಇದ್ದಾಗ ಹೌದು, ಮಕ್ಕಳಿಗೆ ಯೂಸ್ ಆಗ್ತದೆ, ಮಕ್ಕಳಲ್ಲಿ ಅಥವಾ ಕಾಲೇಜಲ್ಲಿ ಇದೆಲ್ಲರೂ ಮಾಡ್ಕೊಳ್ಬಹುದು ಅಲ್ವಾ? ಮತ್ತೆ ಫ್ರಿಡ್ಜ್ ಬೇಕು. ಓ, ಹಾಗಾದ್ರೆ ಸೆಟ್ ಆಗ್ಲಿಕ್ಕೆ. ಓಕೆ. ಸೊ ಇನ್ ಕೇಸ್ ಹಾಗಾದ್ರೆ ಕುಕಿಂಗ್ ವಿದೌಟ್ ಫೈರ್ ಮಾಡೋದಾದ್ರೆ ಅವ್ರು ಏನಾದ್ರು ಫ್ರೀಸ್ ಮಾಡುವಂತಹ ಒಂದು ಫೆಸಿಲಿಟಿ ಇದ್ರೆ ಮಾತ್ರ ಸಾಧ್ಯ ಅಂತ ಕಾಣುತ್ತೆ ಅಲ್ವಾ? ಸ್ವಲ್ಪ ಅದು ಕಟ್ ಮಾಡ್ಲಿಕ್ಕೆ ಸೆಟ್ ಆಗಿದ್ರೆ 10 ನಿಮಿಷ ಅಷ್ಟೇ. ಓಕೆ. ಯಾವಾಗಲೂ ಮಕ್ಕಳು ಬರೀ ಬಿಸ್ಕೆಟ್ ತಿನ್ನೋದಕ್ಕೆ ಒಂಥರ ಟೇಸ್ಟ್ ಇರುತ್ತೆ. ನಾನು ಕೂಡ ಕ್ಯೂರಿಯಾಸಿಟಿಯಲ್ಲಿ ಇದ್ದೇನೆ. ಅಂದ್ರೆ ಈಸಿ ಅಂತ ಹೇಳಿದ್ರಿ, ಅಂಡ್ ಫೈರ್ ಎಲ್ಲ ಯೂಸ್ ಇಲ್ಲ ಅಂತ ಹೇಳಿದ್ರಿ. ಸೊ ಇದನ್ನು ಹುಡಿ ಮಾಡ್ಕೊಳ್ಳುವಲ್ಲ. ಸಾಕಲ್ವಾ? ಬಿಸ್ಕೆಟ್ ಬೇಗ ಹುಡಿ ಆಗುತ್ತೆ. ಓಕೆ, ಇದಾದ್ಮೇಲೆ ಸ್ವಲ್ಪ ಶುಗರ್ ಹಾಕಬೇಕು. ನಿಮಗೆ ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಯಾಕಂದ್ರೆ ಆಲ್ರೆಡಿ ಬಿಸ್ಕೆಟ್ ಸ್ವಲ್ಪ ಸಿಹಿ ಇರುತ್ತೆ ಅಲ್ವಾ? ನಾನು ಶುಗರ್ ಹಾಕ್ತೀನಿ.
ಶುಗರ್ ಹಾಕಿದ್ರೆ ಇನ್ನು ಸ್ವಲ್ಪ ಟೇಸ್ಟ್ ಇದು ಇರುತ್ತೆ. ಶುಗರ್ ಪೌಡರಾ? ಪೌಡರ್ ಮಾಡಿ ತೊಗೊಂಡು ಬಂದೆ. ಓಕೆ ಓಕೆ, ಶುಗರ್ ಪೌಡರ್. ಇದು ಜಾಸ್ತಿ ಹಾಲು ಹಾಕಬಾರ್ದು, ಹ್ಞೂ ಸ್ವಲ್ಪ ಸ್ವಲ್ಪ ನೋಡ್ತಾ ಹಾಲು ಹಾಕಬೇಕು. ಓಕೆ. ಗಟ್ಟಿ ಚಪಾತಿ ಹಿಟ್ಟು ಥರ ಮಾಡಬೇಕು. ಚಪಾತಿ ಹಿಟ್ಟು ಥರ ಮಾಡ್ಕೊಳ್ಬೇಕು. ಸೊ ತಣ್ಣಗಿದ್ದ ಹಾಲೆ ಅಲ್ವಾ, ಬಿಸಿ ಹಾಲು ಅಂತ ಏನಿಲ್ಲ? ಬಿಸಿ ಹಾಲಿಲ್ಲ, ತಣ್ಣಗೆ ಹಾಲು. ಸೊ ಹದವನ್ನು ನೋಡ್ತಾ ಹಾಲು ಸೇರಿಸ್ತಾ ಹೋಗುದು. ಜಾಸ್ತಿ ಹಾಕಿದ್ರೆ ನಿಮಗೆ ಇದು ಬರಲ್ಲ, ರೋಲ್ ಮಾಡ್ಲಿಕ್ಕ. ರೋಲ್ ಓಕೆ. ಮತ್ತೆ ಫ್ರೀಸರ್ನಲ್ಲಿ ಇನ್ನೂ ಲೇಟ್ ಆಗ್ತದೆ. ಇನ್ನೂ ಲೇಟ್ ಆಗುತ್ತೆ. ಓಕೆ. ಹೌದು, ಚೆನ್ನಾಗಿ ನಾದಬೇಕು. ಸೊ ಒಂಥರ ಈ ಗೋಧಿ ಹಿಟ್ಟು ಚಪಾತಿ ಮಾಡುವಾಗ ಯಾವ ತರ ಹದ ಬರುತ್ತೆ ಆ ತರ. ಹೌದು. ಒಂದು ಪ್ಲೇಟ್ ಕೊಡಿ. ತಗೊಳ್ಳಿ. ಇದು ಫಾಯಿಲ್ ಪೇಪರ್ ಕಟ್ ಮಾಡಿ ತಗೊಂಡು ಬಂದೆ. ಓಕೆ. ಅದರಲ್ಲಿ ತುಪ್ಪ ಗ್ರೀಸ್ ಮಾಡಲಿಕ್ಕೆ ಇದು ಕೊಡಿ. ತಗೊಳ್ಳಿ. ಇದು ನಾವು ಶುಗರೇ ಹಾಕಬೇಕನ್ನಿಲ್ಲ, ಕಂಡೆನ್ಸ್ ಮಿಲ್ಕ್ ಇದೆ ಅಲ್ಲ, ಅದು ಹಾಕಬಹುದು. ಅದು ಹಾಕಬಹುದು. ಓಕೆ ಓಕೆ. ಸೊ ಹಾಲಿನ ಬದಲಿಗೆ ಅದು ಹಾಕಿ ಸಕ್ಕರೆ ಹಾಕದೇನೂ ಇರಬಹುದು. ಹೌದು. ಓಕೆ. ನೋಡಿ ಈ ಥರ ರೋಲ್ ಮಾಡಿಟ್ಟು ಫ್ರೀಸರ್ನಲ್ಲಿ 10 ನಿಮಿಷ ಇಡಬೇಕು. ಸೊ ಇದನ್ನು ರೋಲ್ ಮಾಡಿ ಫ್ರೀಸರ್ ಅಲ್ಲಿ ಇಡೋದು. ಹೌದು. ಓಕೆ. ಯಾಕಂದ್ರೆ ಫಾಯಿಲ್ ಅಲ್ಲೇ ಹಾಕಿ ರೋಲ್ ಮಾಡಿ ಇಡಬೇಕು? ಹೀಗೆ ಪ್ಲಾಸ್ಟಿಕ್ನಲ್ಲೇ ಮಾಡ್ಬೋದು. ಹಾ ಹಾ. ಅಂದ್ರೆ ಈ ತರ ಓಪನ್ ಆಗಿ ಇಡಬಹುದಲ್ವಾ? ಓಪನ್ ಆಗಿಟ್ಟರೆ ಅದು ನೀರಂಶ ಹಾ, ಅದು ನೀರಂಶ ಎಲ್ಲ ಬರುತ್ತೆ. ಓಕೆ. ತುಪ್ಪ ಹಾಕಿದರೆ ಬೇಗ ತೆಗಿಲಿಕ್ಕೆ ಆಗ್ತದೆ. ಇದು ಫುಲ್ ಕವರ್ ಮಾಡಿ, ಇದು ಸ್ಕ್ವಯರ್ ಟೈಪ್ ಸ್ವಲ್ಪ ಮಾಡ್ಕೊಳ್ಬೋದು, ಕಟ್ ಮಾಡಲಿಕ್ಕೆ ಸ್ವಲ್ಪ. ಓಕೆ. ಈ ಥರ ಇದು ಒಂದು 10 ನಿಮಿಷ ಇಡಬೇಕು. ಸೊ ಹಾಗಾದ್ರೆ ಫ್ರೀಸರ್ ಅಲ್ಲಿ ಇಟ್ಟು ಬಿಡುವ ಅಲ್ವಾ? ಓಕೆ. ಅಷ್ಟೊಳಗೆ ನಾವು ಬೋರ್ಬನ್ ಆ ಬಿಸ್ಕೆಟ್ ಪೌಡರ್ ಮಾಡ್ಕೊಳ್ಬೇಕು. ಓಕೆ, ಇದನ್ನು ಪೌಡರ್ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ಇದಿಲ್ಲ ಅಂತ ಹೇಳಿದ್ರೆ ಬೇರೆ ಚಾಕ್ಲೇಟ್ ಕ್ರೀಮಿ ಬಿಸ್ಕೆಟ್ ಅಲ್ವಾ? ಹೌದು. ತಗೊಳ್ಳಿ. ಇದಕ್ಕೆ ಸ್ವಲ್ಪ ಶುಗರ್. ಓಕೆ. ಹಾಲು ಅದೇ ಥರ ಮಾಡಬೇಕು. ಅದೇ ಥರ ಅದನ್ನು ಕೂಡ. ಸೊ ಇದನ್ನು ಕೂಡ ಅದೇ ರೀತಿ ಹಿಟ್ಟು ಮಾಡ್ಕೊಳ್ಳೋದಾ? ಹಿಟ್ಟು. ಅದು 10 ನಿಮಿಷ ಆಗಿದೆ. ತೆಗೆಯೋದಾ? ಸೊ ಅದು ಹಾಗಾದ್ರೆ ತೆಗೆಯವಲ್ವಾ? ತಗೊಳ್ಳಿ. ನೋಡಿ ಸೆಟ್ ಆಗಿದೆ. ಇದು ಫುಲ್ ಕವರ್ ಮಾಡಿಕೊಳ್ಬೇಕು. ಓಕೆ. ಸೊ ಅದಕ್ಕೆ ಒಂದು ಕೋಟಿಂಗ್ ತರ ಕವರ್ ಮಾಡ್ಕೊಳ್ಳೋದು. ಹೌದು. ಓಕೆ. ಫುಲ್ ಕವರ್ ಮಾಡಿಕೊಂಡು ಇದು ಅದೇ ಥರ ಪುನಃ ರೋಲ್ ಮಾಡ್ಕೊಳ್ಳೋದಾ? ಪುನಃ ರೋಲ್ ಮಾಡ್ಕೊಳ್ಬೇಕು. ಇದೇ ಥರ ಪುನಃ ಇಡ್ಲಿಯಾ? ಸರಿ.
ಓಕೆ, ಮತ್ತೆ ಅದು ಪುನಃ ಎಷ್ಟು ಹೊತ್ತು ಬೇಕಾಗುತ್ತೆ? ಒಂದು 10-15 ನಿಮಿಷ ಬೇಕು. ಓಕೆ ಸರಿ. 10 ಮಿನಿಟ್ಸ್ ಫ್ರೀಸ್ ಆಗೋದಂದ್ರೆ ಸ್ವಲ್ಪ ಗಟ್ಟಿ ಆಗ್ಬೇಕಂತ ಹೇಳಿ. ಹೌದೌದು, ಆವಾಗ ಕಟ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ನಿಮಗೆ. ಓಕೆ, ಇಲ್ಲಾದ್ರೆ ಸ್ವಲ್ಪ ಸೆಪರೇಟ್ ಬಂದು ಬಿಡುತ್ತೆ. ಹಾ, ಅಂದ್ರೆ ನೀವು ನೆಕ್ಸ್ಟ್ ಹಾಕದಂತ ಲೇಯರ್ ಅದು ಬಿಟ್ಕೊಂಡ್ ಬಿಡುತ್ತೆ ಅಂತ ಹೇಳಿ. ಸೊ ಫ್ರೀಸ್ ಮಾಡಿದಾಗ ಒಂಥರ ಎರಡು ಬ್ಲೆಂಡ್ ಆಗುತ್ತೆ ಅಲ್ವಾ? ಸೊ ಹಾಗಾದ್ರೆ ನೋಡು, ಹಾಗಾದ್ರೆ ಆಯ್ತಾ? ಆಗಿರ್ಬೋದು. ಓಕೆ, ಎಸ್ ತಗೊಳ್ಳಿ. ಆಯ್ತು, ಗಟ್ಟಿಯಾಗಿದೆ ನೋಡಿ. ಗಟ್ಟಿಯಾಗಿದೆ ಅಲ್ವಾ? ಸೊ ಕಂಪ್ಲೀಟ್ ಕರೆಕ್ಟ್ ಆಗಿ ಕವರ್ ಆಗಿ ಬ್ಲೆಂಡ್ ಆಗಿದೆ ಆಕ್ಚುಲಿ. ಹೌದೌದು. ಸೊ ಹೀಗೆ ಫ್ರೀಸ್ ಮಾಡೋದ್ರಿಂದ ಸ್ವಲ್ಪ ಬ್ಲೆಂಡಿಂಗ್ ಚೆನ್ನಾಗಿ ಬರುತ್ತೆ. ಹೌದೌದು. ಕಟ್ ಮಾಡ್ಕೊಳ್ದಾ? ಸೊ ಒಂಥರ ಏನೋ ಒಂದು ಸ್ವೀಟ್ ನೋಡಿದಾಗ ಆಗುತ್ತೆ. ಇದು ಬಿಸ್ಕೆಟ್ ಏನು ಕಾಣೋದಿಲ್ಲ ನೋಡಿ. ಆಯ್ತು ನೋಡಿ, ಒಳಗಡೆ ನೋಡಿ, ಇದು ಕರೆಕ್ಟ್ ಕಲರ್ ಕಾಂಬಿನೇಷನ್ ಅಂತೂ ಚೆನ್ನಾಗಿ ಕಾಣುತ್ತೆ ಅಲ್ವಾ? ಎಸ್. ಇದಕ್ಕೆ ಗೋಡಂಬಿ ಎಲ್ಲ ಹಾಕಿದ್ರೆ ಓಕೆ, ತುಂಬಾ ಬಹಳ ರಿಚ್ ಕಾಣುತ್ತೆ. ಆಕ್ಚುಲಿ ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಬಟ್ ಆದ ನಂತರ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಹೌದು. ಸೊ ಆಕ್ಚುಲಿ ನೋಡಿದಾಗ ಯಾರು ಹೇಳಿಕ್ಕಿಲ್ಲ ಇದು ಬಿಸ್ಕೆಟ್ ಅಲ್ಲಿ ಮಾಡೋದು ಅಂತ. ಸೊ ಇದಕ್ಕೆ ನೀವು ಗೋಡಂಬಿ ಎಲ್ಲ ಇಟ್ರಲ್ವಾ, ಆಕ್ಚುಲಿ ನೀವು ಫಸ್ಟ್ ಮಿಕ್ಸಿಂಗ್ ಮಾಡಿದಾಗ ಸೊ ಆ ಟೈಮಲ್ಲಿ ಹಾಕ್ಬೋದಾ? ಅಂದ್ರೆ ಹಿಟ್ಟು ತರ ಮಾಡುವಾಗ ಹಾಕ್ಬೋದು. ಮತ್ತೆ ರೋಲ್ ಮಾಡ್ಲಿಕ್ಕೆ ಸ್ವಲ್ಪ ಇದಾಗ್ತದೆ. ಹಾ, ಸ್ವಲ್ಪ ಅಂದ್ರೆ ಅದರಲ್ಲಿ ತರಿತರಿಯಾಗಿ ಉಳಿಯುತ್ತೆ, ಡಿಸ್ಟರ್ಬೆನ್ಸ್ ಆಗುತ್ತೆ. ಹೌದು, ಆಯ್ತಲ್ಲ? ನೋಡಿ ಹೇಗಿದೆ. ಖಂಡಿತ. ಸೊ ಚಾಕೋ ಬಿಸ್ಕಿಟ್ ರೋಲ್ ಬಹಳ ಚೆನ್ನಾಗಿ ಕಾಣ್ತಾ ಇದೆ ಮಾತ್ರ, ಆಕ್ಚುಲಿ ಬೇಗ ಈಸಿ ಅಲ್ವಾ? ತುಂಬಾ ಈಸಿ ಅದು. ಸೊ ವೀಕ್ಷಕರೇ, ಈ ಚಾಕೋ ಬಿಸ್ಕಿಟ್ ರೋಲ್ ಅಂತ ಮಾಡಿಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ರೋಲ್ ತರನೂ ಕಾಣ್ತಾ ಇದೆ, ಸ್ವೀಟ್ ತರನೂ ಕಾಣ್ತಾ ಇದೆ. ಸೊ ವೆರಿ ಸಿಂಪಲ್ ಆದಂಥ ಇಂಗ್ರೀಡಿಯೆಂಟ್, ಮನೆಯಲ್ಲಿರುವಂಥ ಬಿಸ್ಕಿಟ್ ಅನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸೊ ಮಾಡ್ಕೊಳ್ಳುವ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬನ್ನಿ. ಚಾಕೋ ಬಿಸ್ಕೆಟ್ ರೋಲ್ ತಯಾರಿಸುವ ವಿಧಾನ. ಮೊದಲಿಗೆ ಪ್ಲೇನ್ ಬಿಸ್ಕೆಟ್ ಅನ್ನು ಪುಡಿ ಮಾಡಿಟ್ಟುಕೊಳ್ಳಿ. ನಂತರ 2ರಿಂದ 3 ಚಮಚ ಸಕ್ಕರೆ ಪುಡಿ, ಸ್ವಲ್ಪ ಹಾಲು ಸೇರಿಸಿ ಗಟ್ಟಿಯಾಗಿ ನಾದಿಕೊಳ್ಳಿ. ಆನಂತರ ಸಿಲ್ವರ್ ಫಾಯಿಲ್ನ ಮೇಲೆ ತುಪ್ಪ ಸವರಿ ಬಿಸ್ಕೆಟ್ ಉಂಡೆಯನ್ನು ರೋಲ್ ಮಾಡಿ ಫ್ರಿಡ್ಜ್ನಲ್ಲಿಡಿ. ಇದೇ ರೀತಿ ಚಾಕ್ಲೇಟ್ ಬಿಸ್ಕೆಟನ್ನು ಪುಡಿ ಮಾಡಿ ಹಾಲು ಸೇರಿಸಿ ನಾದಿಕೊಂಡು ಮೊದಲು ತಯಾರಿಸಿದ ಬಿಸ್ಕೆಟ್ ಉಂಡೆಯ ಮೇಲೆ ಸುತ್ತಿ ಮತ್ತೆ ಪುನಃ ಸಿಲ್ವರ್ ಫಾಯಿಲ್ನಲ್ಲಿ ರೋಲ್ ಮಾಡಿ ಫ್ರಿಡ್ಜ್ನಲ್ಲಿ ಅರ್ಧ ಗಂಟೆಗಳ ಕಾಲ ಚಿಲ್ಲಾಗಲು ಇಡಿ. ಬಳಿಕ ಚಿಕ್ಕ ತುಂಡುಗಳನ್ನು ಮಾಡಿ ಮೇಲಿನಿಂದ ಪಿಸ್ತಾ ಗೋಡಂಬಿ ಚೂರುಗಳಿಂದ ಅಲಂಕರಿಸಿ. ಈಗ ಸವಿಯಾದ ಚೋಕೋ ಬಿಸ್ಕೆಟ್ ರೋಲ್ ಸವಿಯಲು ಸಿದ್ಧ. ಸೊ ಇದರ ಟೇಸ್ಟ್ ಅಂತೂ ನಾನು ಆಮೇಲೆ ನೋಡ್ತೇನೆ, ಬಟ್ ಇನ್ನೊಂದು ಸೀಕ್ರೆಟ್ ರೆಸಿಪಿ ಅಂತ ಹೇಳಿದ್ದಾರೆ, ನನಗಂತೂ ಗೊತ್ತಿಲ್ಲ ಏನು ರೆಸಿಪಿ ಮಾಡ್ತಾರಂತ ಹೇಳಿ. ಸೊ ನಾನು ಜೊತೆಗೆ ನೀವು ಕೂಡ ಸ್ವಲ್ಪ ಹೊತ್ತು ಕಾಯಬೇಕು. ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್ ಸೂನ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಬಂದ್ಬಿಟ್ಟು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂತ್ ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಹಾಗೆಯೇ ಲವ್ ಮಾರ್ಕ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ಆಗಲೇ ಹೇಳಿದೆ ಒಂದು ಸೀಕ್ರೆಟ್ ರೆಸಿಪಿ ಅಂತ ನನ್ನ ಹತ್ರನೂ ಇನ್ನೂ ಹೇಳಿಲ್ಲ, ಬಟ್ ಕೇಳುವ ಏನು ಆ ರೆಸಿಪಿ ಅಂತ ಹೇಳಿ. ಎಸ್, ಸೊ ಮೇಡಮ್ ಏನದು ಸೆಕೆಂಡ್ ರೆಸಿಪಿ? ಇಂಗ್ರೀಡಿಯೆಂಟ್ಸ್ ಕಾಣ್ತಾ ಇದೆ, ಬಟ್ ಏನಿದು ಮಾಡ್ತಾ ಇರೋದು ನೀವೀಗ? ಇದು ಶೇಂಗ್ದಾನ. ಓಕೆ, ನೆಲಗಡ್ಲೆ ಅಲ್ವಾ? ಹೌದು. ನೆಲಗಡ್ಲೆ, ಓಕೆ. ಮತ್ತೆ ಬಟಾಟೆ. ನೆಲಗಡ್ಲೆ ಮತ್ತು ಪೊಟ್ಯಾಟೊ. ಶೇಂಗ್ದಾನ, ಬಟಾಟೆ,
ಅಪ್ಪ ಮಾಡ್ತಾ ಇದೀರಾ. ಯೂಶುವಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಅಲ್ವಾ? ಯೂಶುವಲಿ ಅಪ್ಪ ಅಂತ ಹೇಳಿದ್ರೆ ನಾರ್ಮಲ್ ಇರುತ್ತೆ, ಸ್ವೀಟ್ ಸ್ವಲ್ಪ ಇರುತ್ತೆ, ಲಿಕ್ವಿಡ್ ತರ ಇರುತ್ತೆ. ಹೌದು, ಇದು ಆ ತರ ಲಿಕ್ವಿಡ್ ತರ ಇಲ್ಲ, ಗಟ್ಟಿಯಾಗಿ ಬರುತ್ತೆ. ಗಟ್ಟಿ ಬರ್ತದೆ. ಅಂಡ್ ಅದು ತುಂಬಾ ನಾರ್ಮಲ್ ಇರುತ್ತೆ, ಕೆಲವೊಂದು ಸಿಹಿ ಅಥವಾ ಕೆಲವೊಂದು ಖಾರ. ಇದು ಖಾರ. ಓಕೆ ಫೈನ್, ಸ್ಟಾರ್ಟ್ ಮಾಡೋ ಮೇಡಮ್. ಹೇಗೆ? ಇದು ನಾನು ಬೇಯಿಸಿ ತಗೊಂಡ್ ಬಂದಿದ್ದೇನೆ. ಬೇಯಿಸಿದ ತಕ್ಷಣ ಮಾಡಿದ್ರೆ ಸ್ವಲ್ಪ ನಿಮ್ಗೆ ಕೈಯಿಂದ ಮಾಡ್ಬೋದು, ಕೈಯಿಂದಲೇ ಮ್ಯಾಶ್ ಮಾಡ್ಬೋದು. ಈಗ ಅದು ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ಸ್ವಲ್ಪ ಮಿಕ್ಸಿನಲ್ಲಿ ಒಂದು ಇದು ಮಾಡಿ. ಓಕೆ ಫೈನ್. ಸೊ ಇದು ನೆಲಗಡ್ಲೆಯನ್ನು ಬೇಯಿಸಬೇಕು ಫಸ್ಟಿಗೆ. ಓಕೆ, ಒಂದು 3 hours ನೆನೆಸಿ ಇಟ್ಟುಬಿಟ್ಟು ಮತ್ತೆ ಬೇಯಿಸ್ಬೇಕು. ಓಕೆ, ನೆನೆಸಿಡಬೇಕು, ಆಮೇಲೆ ಬೇಯಿಸಬೇಕು ಹೌದು. ಶೇಂಗಾ ಕಡಲೆ. ಓಕೆ, ಸ್ವಲ್ಪ ಒಂದು ಚೂರು ಓಕೆ ತಗೊಳ್ಳಿ. ಮತ್ತೆ ಒಂದು ಬೌಲ್ನಲ್ಲಿ ಬಟಾಟೆ ಬೇಯಿಸಿ ತಗೊಂಡು ಬಂದಿದ್ದೇನೆ. ಸೊ ಪೊಟ್ಯಾಟೊ ಕೂಡ ಬೇಯಿಸಬೇಕು. ಓಕೆ, ಸೊ ಅದನ್ನು ಕ್ರೇಪ್ ಮಾಡ್ಕೊಳ್ಳೋದಾ? ಹೌದು. ಸೊ ಒಂದೆರಡು ಪೊಟ್ಯಾಟೊದ್ದು ಮಾಡ್ತಾ ಇರೋದಾಗಾದ್ರೆ. ಹೌದು. ಅಷ್ಟೇ. ಆಮೇಲೆ ಇದರಲ್ಲಿ ಆನಿಯನ್, ಸಾಲ್ಟ್ ಹಾಕಬೇಕು. ಮತ್ತೆ ನಾನು ಆನಿಯನ್ ಕಟ್ ಮಾಡಿ ತಗೊಂಡು ಬಂದಿದ್ದೇನೆ. ನಿಮ್ ಇಷ್ಟ ಯಾವ ತರಕಾರಿ ಬರೋ ಹಾಕ್ಬೋದು, ತರಕಾರಿ ಎಲ್ಲ ಹಾಕ್ಬೋದು. ಸೊ ಎಷ್ಟು ಈರುಳ್ಳಿ ಹಾಕ್ತಾ ಇದೀರಾ ಅಂದ್ರೆ? ಎಷ್ಟು? ನಾನು ಸ್ಮಾಲ್ ಒಂದು ಸಾಕಾಗುತ್ತೆ. ಓಕೆ, ಸೊ ಇನ್ ಕೇಸ್ ಬೇಕಂತ ಹೇಳಿದ್ರೆ ತರಕಾರಿ ಎಲ್ಲ ಆಡ್ ಮಾಡ್ಬೋದು. ಲೈಕ್ ಯಾವ್ದೆಲ್ಲ ತರಕಾರಿ ಆಡ್ ಮಾಡ್ಬೋದು? ಬೀನ್ಸ್, ಕ್ಯಾರೆಟ್. ಬೀನ್ಸ್, ಕ್ಯಾರೆಟ್ ಕಲರ್ಫುಲ್ ಆಗಿರುತ್ತೆ. ಓಕೆ ಓಕೆ. ಮತ್ತೆ ಶುಂಠಿ ಪೇಸ್ಟ್, ಓಕೆ, ಗ್ರೀನ್ ಚಿಲ್ಲಿ. ಸೊ ಇದೊಂಥರ ಖಾರವಾಗಿ ಬರುತ್ತೆ. ಹೌದೌದು. ನಾನು ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ ತಗೊಂಡು ಬಂದಿದ್ದೇನೆ, ಇನ್ನು ಖಾರ ಕೊಡ್ತಾ ಇದ್ದು. ಖಾರನೂ ಇರುತ್ತೆ, ನೋಡ್ಲಿಕ್ಕೂ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಓಕೆ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಮತ್ತೆ ಇಂಗು ಪೌಡರ್ ತಗೊಂಡು ಬಂದಿದ್ದೇನೆ. ಸ್ವಲ್ಪ ಕಡಲೆ ಗ್ಯಾಸ್ ಇದ್ರೆ, ಕರೆಕ್ಟ್, ಆಲೂ ಗ್ಯಾಸ್, ಎರಡು ಅದಕ್ಕೆ ಬ್ಯಾಲೆನ್ಸ್ ಆಗ್ಲಿಕ್ಕೆ ಸ್ವಲ್ಪ ಇಂಗ್ ಪೌಡರ್. ಓಕೆ, ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ಅಷ್ಟರೊಳಗೆ ಇದು ಅಪ್ಪದ ಕಾವಲಿ ಇಟ್ಬಿಡೋಲ್ಲ. ಓಕೆ, ಎಸ್. ಹೀಗೆ ಕಡಲೆ ಗ್ರೈಂಡ್ ಮಾಡಿದ ಕಡಲೆ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಶೇಂಗಾ ಕಡಲೆ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ, ಸೊ ಏನಾದ್ರೂ ಒಂದು ಇನೋವೇಟಿವ್ ಆಗಿ ನೀವು ಮಾಡ್ತೀರಾ ಪ್ರತಿ ಅಡುಗೆಯಲ್ಲಿ, ಅದು ಖುಷಿ ಆಗೋದು. ನನಗೆ ಇಂಟ್ರೆಸ್ಟ್ ಇದೆ. ಸೊ ಮನೆಯಲ್ಲಿ ಇಡೀ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ತುಂಬಾ ಖುಷಿ ಆಗ್ಬೋದು ಅಲ್ವಾ? ಯಾಕಂದ್ರೆ ನೀವು ಬೋರಿಂಗ್ ಅಡುಗೆ ಮಾಡಲ್ಲ. ಇವತ್ತು ಮಾಡಿದ್ದಕ್ಕಿಂತ ನಿನ್ನೆ ಮಾಡಿದ ಇವತ್ತು ಸ್ಪೆಷಲ್, ನಾಳೆ ಮಾಡೋದು ಇವತ್ತಕ್ಕಿಂತ ಸ್ಪೆಷಲ್ ಅಲ್ವಾ? ಏನ್ ಹೇಳ್ತಾರೆ ಮನೆಯಲ್ಲಿ, ಏನ್ ರೆಸ್ಪಾನ್ಸ್ ಕೊಡ್ತಾರೆ ನೀವು ಮಾಡೋ ಅಡುಗೆಗೆ? ಅವರೆಲ್ಲ ನಾನು ಟೇಸ್ಟ್ ಮಾಡಲಿಕ್ಕೆ ಈಗ ಟಿವಿಗೆ ಹೋಗ್ತಿಲ್ಲ, ಅದಕ್ಕೆ ಬೇರೆ ಬೇರೆ ಐಟಮ್ ಮಾಡಿ ನಮ್ಗೆ ಕೊಡ್ತಾ ಇದೆಯಾ ಅಂತ ಹೇಳ್ತಾ ಇರ್ತಾರೆ. ಆ ತರ ಕೇಳ್ತಾರೆ. ಅಂದ್ರೆ ಟಿವಿಯಲ್ಲಿ ಹೋಗಿ ನೀವು ಇಲ್ಲಿ ಬಂದು ಅಡುಗೆ ಮಾಡ್ಬೇಕಲ್ಲ, ಅದಕ್ಕೆ ನಮ್ಮ ಮೇಲೆ ಮೊದ್ಲು ಅಪ್ಲೈ ಆಗುತ್ತೆ. ಬಟ್ ಅವ್ರಿಗೆ ಖುಷಿ ಆಗ್ಬೋದು, ನೀವು ಮಾಡುವ ಯಾವ್ದೇ ಅಡಿಗೆ ಫೇಲ್ ಅಂತ ಇಲ್ಲ, ಎಲ್ಲವೂ ಚೆನ್ನಾಗಾಗುತ್ತೆ. ಅಂಡ್ ಏನಾದ್ರೂ ಹೊಸತ್ತಿರುತ್ತೆ ಅಲ್ವಾ, ಅವ್ರಿಗೆ ಖುಷಿ ಆಗುತ್ತೆ. ನೋಡಿ, ಇದಂತೂ ಶೇಂಗಾ ಬೀಜ ಹಾಕಿ ಇಷ್ಟ ತನಕ ಒಂದು ಯಾರು ಮಾಡಿರ್ಲಿಕ್ಕಿಲ್ಲ, ಹೊಸತ್ತಾದಂತಹ ಒಂದು ಪ್ರಯತ್ನ ಅಲ್ವಾ? ಸೊ ಇಲ್ಲಿ ಮಾಡೋದಕ್ಕಿಂತ ಮುಂಚೆ ಮನೇಲಿ ಒಮ್ಮೆ ಮಾಡ್ತೀರಾ? ಮಾಡ್ತೇನೆ, ಒಮ್ಮೊಮ್ಮೆ ಡೈರೆಕ್ಟ್ ಬಂದು ಡೈರೆಕ್ಟ್ ಮಾಡೋದು. ಓಕೆ, ಸೊ ಇದಕ್ಕೆ ಎಣ್ಣೆ ಹಾಕ್ಲಿಕ್ಕಿದ್ಯಾ? ಎಣ್ಣೆ ಹಾಕ್ಬೇಕು. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ಲಿಯಾ? ಹಾಕಿ. ಸೊ ಈ ತರ ಉಂಡೆ ಮಾಡ್ಕೊಂಡಿರೋದಾ? ಹೌದು. ಓಕೆ, ಸೊ ಇದಕ್ಕೆ ಮಸಾಲ ಅದೆಲ್ಲ ಏನ್ ಹಾಕ್ಲಿಕ್ಕಿಲ್ವಾ?
ನಿಮ್ದು ಇಷ್ಟ ಯಾವ್ದು ಬೇಕಾದ್ರೆ ಹಾಕ್ಬೋದು. ಹಾಕೊಳ್ಬೋದು. ಸೊ ಮಸಾಲ ಬೇಕಾದ್ರೆ ಅದು ಧನಿಯಾ ಹಾಕ್ಬೋದು. ಪೌಡರ್, ಗರಂ ಮಸಾಲ ಯಾವುದು ಹಾಕೊಳ್ಬೋದು. ಓಕೆ. ಟರ್ಮರಿಕ್ ಪೌಡರ್ ಹಾಕ್ಬೋದು. ಸೊ ಇದನ್ನು ಹೇಗೆ ಹಾಕೋದು ಇದಕ್ಕೆ? ಸ್ವಲ್ಪ ಎಣ್ಣೆ ಕೊಡಿ. ಎಣ್ಣೆ ಬೇಕಾ? ಹೌದು. ತಗೊಳ್ಳಿ. ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಅಂತ ಕಾಣುತ್ತಲ್ವಾ? ಸ್ವಲ್ಪ ಮೇಲೆ ಹೀಗೆ ನೀವು ಫ್ರೈ ಮಾಡೋದ್ರಿಂದ ಇದು ಕಡಿಮೆ. ಓಕೆ. ಅವಾಗ ಚೆನ್ನಾಗಿ ಫ್ರೈ ಆಗ್ತದೆ ಅದು. ಸೊ ಮುಚ್ಚಬೇಕಾ? ಮೇಲೆ ಮುಚ್ಚಿಡಿ. ಸೊ ಎಷ್ಟು ಸಮಯ ಬೇಯಬೇಕಾಗುತ್ತೆ ಇದು? ಸ್ವಲ್ಪ ರೆಡ್ ಕಲರ್ ಬರ್ತದೆ. ಓಕೆ ಓಕೆ. ಸೊ ಇದಕ್ಕೆ ಅಂದ್ರೆ ಇದು ಹೇಗೆ ಅಂದ್ರೆ ಡೈರೆಕ್ಟ್ ತಿನ್ಬಹುದು ಅಥವಾ ಚಟ್ನಿ ಸಾಸ್ ಏನಾದರೂ? ಡೈರೆಕ್ಟ್ ತಿನ್ಬೋದು. ನಿಮಗೆ ಬೇಕಾದ್ರೆ ಕೆಚಪ್ ಕೆಚಪ್ ಹಾಕೊಳ್ಬೋದು, ಅದು ಚೆನ್ನಾಗಾಗುತ್ತೆ. ಓಕೆ. ಸೊ ಒಂದ್ ಕಡೆಯಲ್ಲಿ ನೆಲಗಡಲೆ ಟೇಸ್ಟ್ ಬಂದ್ರೆ ಇನ್ನೊಂದ್ ಕಡೆಯಲ್ಲಿ ಎಲ್ಲ ವೆಜಿಟೇಬಲ್ಸ್ ಹಾಕಿದ್ರೆ ಅದರ ಟೇಸ್ಟ್ ಬರ್ಬೋದಲ್ವಾ? ಹೌದೌದು. ಓಕೆ. ಅದಕ್ಕೆ ಇದು ಬೇರೆ ತರ ಅಲ್ಲ. ಅಪ್ಪ ಇದ್ರೆ ಸ್ವೀಟ್ ಇರುತ್ತೆ. ಸೊ ಯಾವಾಗ್ಲೂ ಇದು ಮಾಡಿದಾಗ ಒಂದು ಸ್ವೀಟ್ ಅಪ್ಪ ಅಂತ ಮಾಡ್ತಾರೆ, ಅದೊಂಥರ ಚೆನ್ನಾಗಿರುತ್ತೆ, ಕಾಯಿ ತುರಿ ಅದೆಲ್ಲ ಹಾಕಿ. ಮತ್ತೆ ಖಾರ ಅಂತ ಮಾಡ್ತಾರೆ, ಈ ರವೆಯಲ್ಲೂ ಮಾಡ್ತಾರೆ ಅಲ್ವಾ? ಸೊ ಇದು ಕರ್ಡ್ ಹಾಕಿ ಮಾಡ್ತಾರೆ. ಹೌದು. ಇದು ಸುಲಭ. ಸೊ ಆಕ್ಚುಲಿ ಇಲ್ಲಾದ್ರು ತುಂಬಾ ಕಡಿಬೇಕಂತ ಇಲ್ಲ ಅಥವಾ ಏನು ಮಾಡ್ಬೇಕಂತ ಇಲ್ಲ. ಸೊ ಅಲ್ಲಿ ಬೇಸಿದ ಕೂಡಲೇ ನೀವು ನೆಲಕಡಲೆ ಬೇಸಿದ ಕೂಡಲೇ ಮೊದಲೇ ಕೈನಲ್ಲಿಯೇ ಸ್ಮ್ಯಾಶ್ ಮಾಡ್ಬೋದು ಅಲ್ವಾ? ಸೊ 3 ಗಂಟೆ ನೆನೆಸಿಟ್ಟು ಬೇಯಿಸಿ ಇಮಿಡಿಯೇಟ್ಲಿ ಮಾಡಿದ್ರೆ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಬೋದು. ಓಕೆ. ಉಲ್ಟಾ ಮಾಡುವ. ನೋಡುವಲ್ಲ ಆಗಿದೆಯಾ? ಆಗಿದೆ. ತೆಗೆಯೋದಲ್ವಾ? ಗ್ಯಾಸ್ ಆಫ್ ಮಾಡುವ. ಗ್ಯಾಸ್ ಆಫ್ ಮಾಡಿದ್ವಿ. ಒಂಥರ ರೋಸ್ಟೆಡ್ ಪೀನಟ್ ಸ್ಮೆಲ್ ಬರುತ್ತೆ ಅಲ್ವಾ? ಅದರ ಅರೋಮಾ, ಅದರ ಈ ಯಾವಾಗ ಪೀನಟ್ ನಾವು ಶೇಂಗಾ ಹುರಿದಿರ್ತೇವೆ ಆಗ ಇದೇ ತರದ ಒಂದು ಅರೋಮಾ ಬರುತ್ತೆ. ಹೌದು. ಇದು ಹೆಲ್ತ್ ಕೂಡ ಒಳ್ಳೇದು ತುಂಬ. ಯಾವಾಗಲೂ ನೆಲಕಡಲೆ ಸ್ವಲ್ಪ ಸ್ಟ್ರೆಂತ್ ಕೊಡುತ್ತೆ ಇಲ್ಲ. ಓಕೆ. ಆಗಿದೆ. ಓಕೆ. ಶೇಂಗಾನ ಬಟಾಟೆ ಅಪ್ಪ. ಸೂಪರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್. ಸೊ ವೀಕ್ಷಕರೇ, ಶೇಂಗಾ ಅಂದರೆ ನೆಲಗಡಲೆ ಪ್ಲಸ್ ಪೊಟ್ಯಾಟೊ ಯೂಸ್ ಮಾಡ್ಕೊಂಡು ಒಂದು ಅಪ್ಪ ಮಾಡಿದ್ದಾರೆ. ಸೊ ಶೇಂಗಾ ಪೊಟ್ಯಾಟೊ ಅಪ್ಪ ಯಾವ ರೀತಿ ಇದನ್ನು ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬನ್ನಿ. ಶೇಂಗಾ ಬಟಾಟೆ ಅಪ್ಪ ತಯಾರಿಸುವ ವಿಧಾನ. ಮೊದಲು ಶೇಂಗಾ ಬೀಜವನ್ನು ನೆನೆಸಿಟ್ಟು ಬೇಯಿಸಿಕೊಳ್ಳಿ. ನಂತರ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಬೇಯಿಸಿ ಕಿವುಚಿದ ಆಲೂಗಡ್ಡೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹೆಚ್ಚಿದ ಈರುಳ್ಳಿ, ಶುಂಠಿ ಪೇಸ್ಟ್, ಹಸಿಮೆಣಸು, ರೆಡ್ ಚಿಲ್ಲಿ ಫ್ಲೇಕ್ಸ್, ಕೊತ್ತಂಬರಿ ಸೊಪ್ಪು, ಹಿಂಗು ಪುಡಿ, ಚಾಟ್ ಮಸಾಲ ಪುಡಿ, ರುಬ್ಬಿದ ಶೇಂಗಾ ಬೀಜ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಆನಂತರ ಅಪ್ಪದ ಕಾವಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಚಿಕ್ಕ ಉಂಡೆಗಳನ್ನು ಮಾಡಿ ಕಾಯಿಸಿಕೊಳ್ಳಿ. ಈಗ ರುಚಿಕರವಾದ ಶೇಂಗಾ ಬಟಾಟೆ ಅಪ್ಪ ತಯಾರಿ. ಎಸ್ ಮೇಡಮ್. ಸೊ ಒಂದು ಚಾಕೋ ಬಿಸ್ಕಿಟ್ ರೋಲ್, ಇನ್ನೊಂದು ಶೇಂಗಾ ಪೊಟ್ಯಾಟೊ ಅಪ್ಪ ರೆಡಿ ಇದೆ. ಸೊ ಟೇಸ್ಟ್ ನೋಡುವ ಹಾಗಾದ್ರೆ ಅಲ್ವಾ? ತಗೊಳ್ಳಿ. ಸೊ ಫಸ್ಟಿಗೆ ಚಾಕೋ ಬಿಸ್ಕಿಟ್ ರೋಲ್. ಸೊ ಫ್ರೀಸ್ ಆದ ನಂತರ ಬೈಂಡಿಂಗ್ ಅಂತೂ ಚೆನ್ನಾಗಿ ಬಂದಿದೆ. ಸೊ 2 ಲೇಯರಲ್ಲಿ ಒಂದು ಚಾಕ್ಲೇಟ್ ಕಲರ್ ಆದರೆ ಇನ್ನೊಂದು ಕಂಪ್ಲೀಟ್ ಬ್ರೌನಿಶ್ ಅಲ್ಲಿ ಚೆನ್ನಾಗಿ ಕಾಣ್ತಾ ಇದೆ. ಎಸ್. ಚೆನ್ನಾಗಿದೆ. ಏನೋ ಒಂದು ಸ್ವೀಟ್ ತಿನ್ ಥರ ಆಗ್ತಾ ಇದೆ ಮಾತ್ರ. ಯಾಕಂತ ಹೇಳಿದ್ರೆ 2 ಹುಡಿ ಮಾಡಿರೋದ್ರಿಂದ ಒಂದು ಕಡೆ ಚಾಕ್ಲೇಟ್ ಟೇಸ್ಟ್, ಇನ್ನೊಂದು ಕಡೆ ಇನ್ನೊಂದು ಬಿಸ್ಕಿಟ್ನ ಟೇಸ್ಟ್, ಜೊತೆಗೆ
ಈ ಡ್ರೈ ಫ್ರೂಟ್ಸ್ ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ಫ್ರೀಸ್ ಆಗಿರೋದ್ರಿಂದ ದಟ್ ಗಮ್ಮಿ ಸ್ವಲ್ಪ ಸ್ಟಿಕ್ಕಿ ಆದಂತಹ ಒಂದು ಫೀಲ್ ಬರುತ್ತೆ. ಪ್ಲಸ್ ಅದು ನಾಲಿಗೆಯಲ್ಲಿ ಉಳ್ಕೊಳ್ಳುತ್ತೆ ಹೌದೌದು. ಫಾರ್ ಲಾಸ್ಟಿಂಗ್ ಟೇಸ್ಟ್ ಕೊಡಲಿಕ್ಕೆ ಚೆನ್ನಾಗಿರೋಂತಹ ಅದರ ಬ್ಲೆಂಡೆಡ್ ಫ್ಲೇವರ್ ಏನಿದೆ ಅದು ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ವೆರಿ ನೈಸ್. ಸೊ ಕುಕಿಂಗ್ ವಿದೌಟ್ ಫೈರಿಗೆ ಮಾಡಿದ್ರೆ ಒಂದು ಪ್ಲೇಸ್ ಅಂತೂ ಸಿಗ್ಬೋದು ಪಕ್ಕ. ಸೊ ಇದು ಟೇಸ್ಟ್ ನೋಡುವಾಗಾದ್ರೆ ಅಲ್ವಾ? ತಗೊಳ್ಳಿ ಮೇಡಮ್. ಸೊ ಶೇಂಗಾ ಹಾಕಿ ಮಾಡಿದಿರೋದ್ರಿಂದ ತುಂಬ ಸಾಫ್ಟ್ ಆಗಿದೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ. ನೆಲಗಡಲೆ ಅದರ ಫ್ಲೇವರೇ ಯಾವಾಗಲೂ ರಿಚ್ ಅಲ್ವಾ? ಸೊ ಅದರ ಜೊತೆಗೆ ಈ ಉಳಿದ ವೆಜಿಟೇಬಲ್ಸ್ ಆನಿಯನ್, ಕೊತ್ತಂಬರಿ ಸೊಪ್ಪು, ಆ ಪೊಟ್ಯಾಟೊ ಜೊತೆ ಬ್ಲೆಂಡ್ ಆದಂತಹ ಟೇಸ್ಟ್, ಇದರಲ್ಲಿ ಓಮಕಾಳು ಕೂಡ ಹಾಕೊಳ್ಬೋದು. ಬಟ್ ಚೆನ್ನಾಗಿರೋ ಟೇಸ್ಟ್. ಈ ಅಪ್ಪ ಮಾಡಿದ್ರದಲ್ಲಿ ಇದೊಂದು ತರಾನೇ ಬೇರೆ, ಇದರ ಟೇಸ್ಟ್ ಒಂದು ಬೇರೆ, ಪ್ಲಸ್ ಪಾಯಿಂಟ್ ಅಲ್ವಾ? ಬಟ್ ಈ ತರನೂ ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇದೆ. ಜೊತೆಗೆ ಆ ನೆಲಗಡ್ಲೆ ಇದರಲ್ಲಿ ಪ್ಲಸ್ ಪಾಯಿಂಟ್, ಅದು ಒಳ್ಳೆ ಟೇಸ್ಟ್ ಬಿಲ್ಡ್ ಮಾಡ್ತಾ ಇದೆ. ವೆರಿ ನೈಸ್ ಮೇಡಮ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಅದ್ಭುತವಾದಂತಹ 2 ರೆಸಿಪೀಸ್ಗಳು, ಸೂಪರ್ ಆದಂತಹ ಟೇಸ್ಟ್. ಸೊ ನನ್ಗನ್ನಿಸುತ್ತೆ ಮನೇಲಿ ಕೂಡ ಇದೇ ತರ ರಿವ್ಯೂ ಬಂದಿರಬಹುದು ಅಲ್ವಾ ಮನೇಲಿ ಮಾಡಿದಾಗ. ವೆರಿ ನೈಸ್. ಆಕ್ಚುಲಿ ನಿಮ್ಮ ಮನೇಲಿದ್ದವ್ರು ಎಲ್ಲರೂ ವೆರಿ ಲಕ್ಕಿ ಅಂತ ಹೇಳ್ಬೇಕು, ಯಾಕಂದ್ರೆ ಇಷ್ಟು ಚೆನ್ನಾಗಿ ಕೈ ರುಚಿ ಮಾಡಿಕೊಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮನೇಲಿ ಆದ್ರೂ ಜಸ್ಟ್ ಹೊಗಳ್ತಾರೆ, ನೆಕ್ಸ್ಟ್ ಇನ್ನೊಂದು ಏನು ಅಂತ ಕೇಳ್ತಾರೆ. ನಾವು ಕೂಡ ಅಷ್ಟೇ. ಅಂಡ್ ಅದರ ಜೊತೆಗೆ ನಮಗೂ ಖುಷಿ ಆಯ್ತು ಮೇಡಮ್. ಅಂಡ್ ನಮ್ಮ ಅಡುಗೆ ಮನೆಯ ವತಿಯಿಂದ ಹಾಗೇನೆ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ನಿಮಗೆ. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿಯಿಂದ ತುಂಬ ಸ್ಟ್ರಾಂಗ್ ಆಗಿರುವಂತಹ ಒಂದು ಇಮ್ಯುನಿಟಿಯೂ ಕೊಡುತ್ತೆ ಆ್ಯಂಡ್ ಎಲ್ಲ ರೀತಿಯ ಪೌಷ್ಟಿಕಾಂಶಗಳು ಇದು ಅಕ್ಕಿಯಲ್ಲಿದೆ. ಸೊ ಅವರ ಕಡೆ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ವಾ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಸಿಂಪಲ್ ಆದಂತಹ 2 ಇಂಗ್ರೀಡಿಯೆಂಟ್ಸ್ಗಳು. ಅದರಲ್ಲಿ ಒಂದು ರೆಸಿಪಿ ಅಂತೂ ತುಂಬ ರಿಚ್ ಆಗಿ ಬಂತು, ಇನ್ನೊಂದು ರೆಸಿಪಿ ಕೂಡ ಅಷ್ಟೇ. ಏನೋ ಇದ್ದದ್ರಲ್ಲಿ ಹೊಸತು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿದಾಗ ಹೊಸತು ರೆಸಿಪಿ ಬೇರೆ ತಯಾರಾಯಿತು. ಸೊ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಯಾರಾದರೂ ಹೊಸಬ್ರು ಗೆಸ್ಟ್ ಇರ್ತಾರೆ ಆ್ಯಂಡ್ ಹೊಸತಾದಂಥ ರೆಸಿಪಿಗಳ ಜೊತೆ ನಮ್ಮ ಅಡುಗೆ ಮನೆಯಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.